ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೆಡೆ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಒಂದೆಡೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ರಕರ್ತ ವಸಂತ್ ಗಿಳಿಯಾರ್ ಹಾಗೂ ದಿನೇಶ್ ಗಾಣಿಗ ಅವರು ಕೋಟೆತಟ್ಟು ಪಡುಕೆರೆಯಲ್ಲಿ ನಾಗ ಹಾಗೂ ಯಕ್ಷಿ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಹಾಕಿದ್ದಾರೆ. ಇನ್ನೊಂದೆಡೆ ತೀವ್ರವಾಗಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಎಲ್ಲೆಡೆ ತೀವ್ರವಾದ ಹೋರಾಟ ನಡೆಯುತ್ತಿದೆ. ಆದ್ರೆ ಅವ್ರಿಗೆ ಒಂದು ನ್ಯಾಯ ಸಿಗ್ಬೇಕು ಅಷ್ಟೇ ನಮಗೆ. ಅದಕ್ಕೆ ತಗೊಂಡಿಲ್ಲ ಅಂತ ಹೇಳ್ತಾರಲ್ಲ, ನೀವು ಪೂಜೆ ಮಾಡಿ ಪ್ರಮಾಣ ಮಾಡ್ತೇವೆ ನಾವು ಅಷ್ಟೇ. ಯಾಕಂದ್ರೆ ಆ ಹುಡುಗಿಗೆ ನ್ಯಾಯ ಆಗ್ಬೇಕು. ಆ ಹುಡುಗಿನ ಕೇಸನ್ನ ದಿಕ್ಕು ತಪ್ಪಿಸುವಂತ ಕೆಲಸ. ಹೇಳುದು ಇವರು ಸೌಜನ್ಯ ಪ್ರಕರಣದಲ್ಲಿ ನಾವು ವರದಿ ಮಾಡಿದ್ವಿ, ಅನ್ಯಾಯ ಮಾಡ್ಲಿಕ್ಕೆ ಹೊರಟಿರುವಂತದ್ದಲ್ಲ. ಅದ್ರ ಬಗ್ಗೆ ನಾವು ಇವ್ರ ಹತ್ರ ಯಾರು 2016ನೇ ಇಸ್ವಿಯಲ್ಲಿ ಯಾರು 5 ಲಕ್ಷ ರೂಪಾಯಿ ತಗೊಂಡಿದೀವಿ, ನನಗೆ ಗೊತ್ತಿದೆ, ನಾನು ಬೇಕಾದ್ರೆ ದೇವ್ರ ಮುಂದೆ ಪ್ರಮಾಣ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ವ್ಯಕ್ತಿಯ ಬಗ್ಗೆ ಬರಬೇಕಂತ